ಸೊ ಪಾಪ ಅವ್ರಿಗೆ ಒಂದು ಚಿಕ್ಕ ಇದಾಗಿ ಇವತ್ತು ಹೊರಗಡೆ ಬಂದಿದ್ದಾರೆ. ಅವ್ರು ಬೇಗ ಗುಣಮುಖರಾಗಿ ನಮ್ಮ ಫೀಲ್ಡಿಗೆ ಬರಲಿ ಅನ್ನೋದು ಆಸೆ. ಇನ್ನೊಂದು ಯಾನಲ್ಲ ವೆಯ್ಟಿಂಗ್ ಮಲ್ಪನ ಸಿನಿಮಾನೆ ಎನ್ನತ್ತ ಕಾರ್ ಇಂಜೂರು ಆದಿತ್ತನಲ್ಲ ನೈಟ್ ಒಂದು ಕ್ಯಾರೆಕ್ಟರ್ಲೆಲ್ಲ ಹಂಚಿನೇ ಒಂಜಿ ಕಂಬ್ಲಾಡು 10 ಕೋಣ ಒಂದು ಫ್ರೇಮಲ್ಲಿ ನಿಲ್ಲಿಸ್ಬೇಕು ಅಂದರೆ ಈ ಕೋಣ ನಿಲ್ಲಿಸಿ ಆ ಕೋಣ ಸೆಟಪ್ ಮಾಡೋಷ್ಟೊತ್ತಿಗೆ ಈ ಕೋಣ ಚೇಂಜ್ ಆಗ್ಬಿಡೋದು. ಈ ಮಲ್ಲ ಲೆಜೆಂಡ್ ನಮ್ಮ ಒಂಜಿ ತುಳು ಚಿತ್ರರಂಗಕ್ಕೆ ಬೈದಿನ ಸಂತೋಷದ ವಿಷಯ. ರಾಜನ್ ಸಿಂಗ್ ಬಾಬು ಅವತ್ತು ಸಿನಿಮಾನು ಮಾತ್ರ ಕೊಡ್ತಿನಾರು. ಸುಮಾರು 12-13 ಕ್ಯಾಮ್ರಾಗಳು ಯೂಸ್ ಮಾಡಿರೋದು ನಾವು. ಯಾಕೆಂದರೆ ಎಂಕ್ಲೊಂದು ಅವಕಾಶ ದಿಕ್ಕಿನಕ್ಕೆ ನಿಕ್ಲಿದ್ರು ಸುಮಾರು ಸಮಯ ಇರ್ಬೇಕು. ನಾವು ಒಂದೆರಡು ತಿಂಗಳು ಟೈಂಕ್ ಕೂಲ್ನ ಪರಿಸ್ಥಿತಿ ಇಜ್ಜಿ ಅವ್ರಂತರ ಸೈಲೆಂಟ್ ಅವ್ರ ಪಾತ್ರ ನಂಗೆ ಒಂದೇ ಗಿಡಪ್ಪನಾಗ ಮೊಡೆ ಅಂತ ಬಂದಿನ ಮಾತ್ರ ಮಕ್ಕನಿಟ್ಟು ಡೈಲಾಗ್ ಮಾತಾಡ್ತೀವಿ. ಡೈಲಾಗ್ ಒನ್ ಟೇಕ್ ಮಾತ್ರ ಫಸ್ಟ್ ಕ್ಲಾಸಾಗಿ ಒಂದು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಥರನೇ ಮಾಡೋದು. ನಮಗೆಲ್ಲೂ ಕಷ್ಟನೇ ಆಗಲಿಲ್ಲ. ಎಂಕುಲ್ ಕಾಂತಾರ ಬರೋದು ಮನೆಗೆ ಕುದರ್ ಬಂದಿತ್ತ ಇದು ತುಳುತ್ತ KGF ಬಂದು ದೇಪಂಡ ಆತ ಜನ ದಿನಾಲ ಸೆಟ್ಟಡ್ ಆತ ಜನ ಜೂನಿಯರ್ ಆರ್ಟಿಸ್ಟ್ ಮಕ್ಕಳು ಆತ ಟೆಕ್ನಿಷಿಯನ್ಸ್ ಹಾಕಲು ವರ್ಕ್ ಬಂದು ಒಂದು ತುಳು ಸಿನಿಮಾ ಬಂದಿತ್ತಂಡ ಅವು ಬಿರ್ದುದ ಕಂಬಳನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತು, ನಾವು ವೀರ ಕಂಬಳ, ಬಿರ್ದುದ ಕಂಬಳ ಅಂತ ತುಳು ಮತ್ತು ಕನ್ನಡದಲ್ಲಿ 2 ಲ್ಯಾಂಗ್ವೇಜಲ್ಲಿ ತುಂಬ ದೊಡ್ಡ ಕಾಸ್ಟಲ್ಲಿ ತುಂಬ ದಿನ ಶೂಟಿಂಗ್ ಮಾಡಿ ಈಗ ಇವತ್ತು ಈ ಚಿತ್ರ ಇಲ್ಲಿಗೆ ಶೂಟಿಂಗ್ ಮುಗಿದೋಗುತ್ತೆ. ಇನ್ನು 2 ದಿವಸ ದುಬೈನಲ್ಲಿದೆ, ಅದು ಜನವರಿಲಿ ಹೋಗಿ ಮುಗಿಸ್ಬಿಟ್ಟು ಬರ್ತೀವಿ. ಇದುವರೆಗೂ ಹಲವಾರು ಪ್ರಕೃತಿ ಮತ್ತು ನಮ್ಮ ಕಂಬಳದ ಶೂಟಿಂಗು ನಾವು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ. ಯಾಕೆಂದರೆ ಒಂದು ಕೋಣಗಳು, ಜನ, ಆಮೇಲೆ ಶ್ರೀನಿವಾಸ್ ಗೌಡ, ನಮ್ಮ ಸ್ವರಾಜ್ ಅವರು, ಎಲ್ಲ ಆರ್ಟಿಸ್ಟ್ಗಳು, ಪಡೀಲ್ ಇರ್ಬೋದು, ಗೋಪಿನಾಥ್ ಭಟ್ ಇರ್ಬೋದು, ಆಮೇಲೆ ಭೋಜರಾಜ್ ಅವರು ಇರ್ಬೋದು, ಹಲವಾರು ಕಲಾವಿದರು, ಹಾಗೂ ನಮ್ಮ ಚಿತ್ರದಲ್ಲಿ ಪ್ರಕಾಶ್ ರಾಜ್ ಮತ್ತು ರವಿಶಂಕರ್ ಕೂಡ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ಸೊ ಅದಷ್ಟನ್ನು ಮುಗಿಸಿ ನಮ್ಮ ಇದರಲ್ಲಿ ತುಂಬ ಕಂಪ್ಯೂಟರ್ ಗ್ರಾಫಿಕ್ಸ್ ಕೆಲಸ ತುಂಬ ಇದೆ. ಅದನ್ನು ಶುರು ಮಾಡಿ ಎಲ್ಲ ಕೆಲಸಗಳು ಮುಗಿಸಿ ಏಪ್ರಿಲಲ್ಲಿ ರಿಲೀಸ್ ಮಾಡೋದು ಅನ್ನೋ ಒಂದು ಉದ್ದೇಶ ಇದೆ. ನಿಜವಾಗ್ಲೂ ಇದೊಂದು ನಮಗೆ ಚಾಲೆಂಜಿಂಗ್ ಆಗಿತ್ತು. ಅದರಲ್ಲಿ ವಿಜಯಣ್ಣನವರಂತೂ ತುಂಬ ನನಗೆ, ಯಾಕೆಂದರೆ ಅವರಿಲ್ಲದೇ ಇದ್ದರೆ ನಾನು ಮಾಡೋಕ್ಕೆ ಆಗ್ತಿರಲಿಲ್ಲ. ಐ ಥಿಂಕ್ ಸುಮಾರು 60-70 ದಿನ ಶೂಟಿಂಗ್ ಮಾಡಿದ್ದೀವ. 75 ಡೇಸ್ ಶೂಟಿಂಗ್ ಮಾಡಿದ್ದೀವಿ. ಅಂದರೆ ಶೂಟಿಂಗ್ ಮಾಡೋದಕ್ಕೆ ನಮಗೆ 10 ಕೋಣ ಒಂದು ಫ್ರೇಮಲ್ಲಿ ನಿಲ್ಲಿಸ್ಬೇಕು ಅಂದರೆ ಈ ಕೋಣ ನಿಲ್ಲಿಸಿ ಆ ಕೋಣ ಸೆಟಪ್ ಮಾಡೋಷ್ಟೊತ್ತಿಗೆ ಈ ಕೋಣ ಚೇಂಜ್ ಆಗ್ಬಿಡೋದು. ಪಾಪ ಆರ್ಟಿಸ್ಟು ಅವರು ಅಷ್ಟೇ ತುಂಬ ಪೇಷಂಟ್ಸ್ ಆಗಿ ನಮಗೆ ತುಂಬ ಕೋಆಪ್ರೇಟ್ ಮಾಡಿದ್ರು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಆ ಬಿಸಿಲಿಗೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಹಲವಾರು ವಿಚಾರಗಳು ನಮಗೆ ಹೊಸ ಅನುಭವ. ಎಷ್ಟೇ ಚಿತ್ರಗಳು ಮಾಡಿದ್ರೂ ಈ ಚಿತ್ರದಲ್ಲಿ ಹೊಸ ಅನುಭವ. ಏಕೆಂದರೆ ಒಂದು ಪ್ರಾಣಿ ಜೊತೆ ಕೆಲಸ ಮಾಡಬೇಕಾಗಿರೋದ್ರಿಂದ ನಾನು ಪ್ರಾಣಿ ಜೊತೆ ಬೇಕಾದಷ್ಟು ಮಾಡಿದ್ದೀನಿ. ಹುಲಿ, ಸಿಂಹ, ಚಿರತೆ ಎಲ್ಲ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಆದರೆ ಇದ್ರದ್ದು ಒಂದು ರೇಸದು ಮಾಡುವಾಗ ಅಲ್ಲಿ ಬೇಕಾದಷ್ಟು ನಿಯಮಗಳಿದೆ. ಆ ಸಂಸ್ಕೃತಿ, ಅದ್ರ ಪೂಜೆ, ಅದ್ರ ಪುನಸ್ಕಾರಗಳು ಅದೆಲ್ಲ ಇರೋದರಿಂದ ನಾವು ಏನೋ ಒಂದು ಆರ್ಟಿಸ್ಟ್ನ ಬನ್ನಿ ಶೂಟಿಂಗ್ ಮಾಡಿ ಅನ್ನೋ ಥರದಲ್ಲಿ ಆಗೋದಿಲ್ಲ. ಬಟ್ ಆದರೆ ಎಲ್ಲ ಓನರ್ಸು, ಆಮೇಲೆ ಗುಣಪಾಲ್ ಕಡಂಬರವರು, ಆಮೇಲೆ ಕೋಣ ಇದಕ್ಕೆ ನಮಗೆ ಸಹಕಾರ ಮಾಡಿದ ಓನರ್ಸು ಪಾಪ ಭಾಳ ಹೆಲ್ಪ್ ಮಾಡಿದ್ರು. ಏಕೆಂದರೆ ಅವ್ರಿಗೆ ನಾಳೆ ರೇಸ್ ಇದ್ದರೆ ಅದಕ್ಕೆ ರೆಸ್ಟ್ ಕೊಡಬೇಕು. ಅಂಥದ್ರಲ್ಲೂ ನಮಗೋಸ್ಕರ ಅವರು ಅದನ್ನೆಲ್ಲ ಮೀರಿ ನಮಗೆ ಹೆಲ್ಪ್ ಮಾಡಿಕೊಟ್ರು. ಉಮಾನಾಥ್ ಕೋಟಿಯನ್ನವರು ಕೂಡ ಅಷ್ಟು ಪರ್ಮಿಷನ್ ಕೊಡದೇ ಇದ್ದರೆ ನಮಗೆ ಆ ಕಂಪ್ಲೀಟ್ ಕಂಬಳನೇ ಆ ಸ್ಥಳನೇ ನಮಗೆ ಬಿಟ್ಕೊಟ್ಬಿಟ್ಟಿದ್ರು. ಯಾಕೆಂದರೆ ಸುಮಾರು 12-13 ಕ್ಯಾಮ್ರಾಗಳು ಯೂಸ್ ಮಾಡಿರೋದು ನಾವು. ಯಾಕೆಂದರೆ ಎಲ್ಲ ಕ್ಯಾಮ್ರಾ ಒಂದು ಕಡೆಯಿಂದ ಒಂದು ಕಡೆ ತಗೊಂಡು ಹೋಗೋಕ್ಕಾಗಲ್ಲ. ಆದ್ದರಿಂದ ಅಲ್ಲಲ್ಲೇ ಡ್ರೋನ್ ಕ್ಯಾಮ್ರಾ, ರೋಪ್ ಕ್ಯಾಮ್ರಾ, ಈ ಥರದ್ದು ಏನೇನು ಇವತ್ತು ಟೆಕ್ನಾಲಜಿಲಿಲ್ಲ ಹೊಸದಿದೆ ಅದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಆದ್ದರಿಂದ ಇದು ಒಂದು ತುಳುನಾಡಿಗೆ ಸಂಬಂಧಪಟ್ಟಂಥ ಒಂದು 600-700 ವರ್ಷದ ಇತಿಹಾಸ ಇರುವಂಥ ಕಂಬಳದ ಕತೆ. ನಾವು ವಿಜಯಣ್ಣ ಎಷ್ಟು ನಮ್ಮ ಕೈನಲ್ಲಿ ಒಂದು ನೈಜತೆಗೆ ತಂದು ಒಂದು ಕನ್ನಡದ ಪೂರ ಜನತೆಗೆ ಇದು
ಮನ ಮುಟ್ಟಬೇಕು. ಇದನ್ನು ಬರೀ ಕನ್ನಡ ತುಳು ಮಾತ್ರ ಅಲ್ಲದೆ ಒರಿಜಿನಲ್ 2 ಕನ್ನಡ ತುಳು, ಮಿಕ್ಕಿದ್ದು ಹಿಂದಿ ತಮಿಳು ತೆಲುಗುಲಿ ಮಾಡಿ ನಾನು ಆಲ್ರೆಡಿ ಇಂಗ್ಲೀಷ್ನಲ್ಲಿ ಕೂಡ ಇದನ್ನು ಡಬ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ರೇಸ್ ಇದೆಯಲ್ಲ, ಬೇರೆ ಕಡೆ ಎಲ್ಲ ವೈಲೆನ್ಸ್ ಇದೆ. ಈಗ ಜಲ್ಲಿಕಟ್ಟುನಲ್ಲಿ ವೈಲೆನ್ಸ್ ಇದೆ. ನೀವು ಯುರೋಪಲ್ಲಿ ಹೋದರೆ ಅಲ್ಲಿ ಬುಲ್ ಫೈಟಲ್ಲಿ ಅದನ್ನು ಸಾಯಿಸ್ತಾರೆ ಬುಲ್ನ. ಬಟ್ ಇಲ್ಲಿ ವರ್ಷಿಪ್ ಮಾಡಿ ಅದನ್ನು ಒಂದು ಸಾಂಸ್ಕೃತಿಕ ಐಡಲ್ ಥರ ಯೂಸ್ ಮಾಡ್ತಾರೆ. ಅದನ್ನು ನಾವು ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ. ಆಮೇಲೆ ಈ ಭಾಗದಿಂದ ಇದೊಂದು ದೊಡ್ಡ ಸ್ಪೋರ್ಟ್ಸು. ಇದು ಸರ್ಕಾರ ಇತ್ಲ ಕಡೆ ಹೆಚ್ಚಿನ ಗಮನ ಕೊಟ್ಟು ಟೂರಿಸಮ್ಗೆ ಭಾಳ ಚೆನ್ನಾಗಿ ಉಪಯೋಗ ಮಾಡ್ಕೋಬೋದು. ಬರೀ ತುಳುನಾಡಿಂದ ಇದನ್ನು ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ಹೋಗುವಂಥ ಸ್ಪೋರ್ಟ್ಸ್ ನಾಳೆ ಆಗ್ಬೋದು. ಏಕೆಂದರೆ ಎಲ್ಲ ಕಡೆ ರೈತ, ಕೃಷಿ, ಭೂಮಿ, ಕೋಣ ಇವೆಲ್ಲ ಇರೋವಂಥ ಜಾಗದಲ್ಲೆಲ್ಲ ಇದರ ಒಂದು ಸಂಬಂಧನ ಬೆಳೆಸ್ಕೋಬೋದು. ಹೆಚ್ಚಾಗಿ ಟೂರಿಸಮ್ನ ತುಂಬ ಬೆಳೆಸೋಕ್ಕೆ ಇದೊಂದು ದೊಡ್ಡ ಅವಕಾಶ. ಏಕೆಂದರೆ ಇವತ್ತಿನ ದಿವಸ ಫಿಲಮ್ ಟೂರಿಸಮ್ ಅನ್ನೋದು ತುಂಬ ದೊಡ್ಡ ವಿಷಯ. ನ್ಯೂಜಿಲ್ಯಾಂಡಲ್ಲಿ ಟೂರಿಸಮ್ ಬರೀ 3% ಇತ್ತು. ಹಾಲಿವುಡ್ಡಿಂದ ಲಾರ್ಡ್ ಆಫ್ ದಿ ರಿಂಗ್ಸ್ ಅಂತ ಒಂದು ಫಿಲಮ್ನ ಮಾಡಿ ಇವತ್ತು 350% ಅವರ ಎಕಾನಮಿನಲ್ಲಿ ಟೂರಿಸಮ್ ದುಡ್ಡು ಬರ್ತಾಯಿದೆ. ಹಾಗೆ ಈಗ ಎಲ್ಲ ಕಡೆ ಸಿಂಗಪೂರ್, ಪ್ಯಾರಿಸ್, ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆ ಇದು ಮಾಡ್ತಿದ್ದಾರೆ. ಆದರೆ ನಮ್ಮ ಸರ್ಕಾರ ಯಾತಕ್ಕೆ ಕಣ್ಮುಚ್ಕೊಂಡು ಕೂತಿದೆಯೋ, ಇಂಥ ಒಂದು ಚಿನ್ನದ ಗಣಿ ಇದನ್ನು ಇಟ್ಕೊಂಡು ತುಳುನಾಡಿಗೆ ಪ್ರಪಂಚದಿಂದೆಲ್ಲ ಬರುವಂಥ ಜನರಿಗೆ ಇಲ್ಲಿ ಸಂಸ್ಕೃತಿ, ಇಲ್ಲಿ ಊಟ ತಿಂಡಿ, ಉಪಚಾರ, ಸ್ಪೋರ್ಟ್ಸು, ಆ ಕೋಣದೆಲ್ಲ ಸಾಕೋದೆಲ್ಲ ನೋಡಿಬಿಟ್ರೆ ಯಾವ್ಯಾವ ಥರದಲ್ಲಿ ಒಬ್ಬೊಬ್ಬರು ಒಂದೊಂದು ಅದಕ್ಕೆ 5 ಸ್ಟಾರ್ ಹೋಟ್ಲ್ ಥರ ಕಟ್ಟಿದ್ದಾರೆ. ಇದನ್ನೆಲ್ಲ ಒಂದು ಟೂರಿಸಮ್ ಪಾಯಿಂಟಾಗಿ ಯೂಸ್ ಮಾಡ್ಕೋಬೋದು. ಇಲ್ಲ ಬನ್ನಿ ಸರ್, ಬನ್ನಿ. ನೀವು ಬಂದ್ರಲ್ಲ ಅದು ಸಂತೋಷ. ಬನ್ನಿ ಸರ್, ಬನ್ನಿ ಸರ್. ಶ್ರೀನಿವಾಸ ಇಲ್ಲಿ ಬನ್ನಿ ಸರ್. ಇವತ್ತೇ ಹೊರಗಡೆನಾ? ಹೌದು, ದೇವತೆ ಪಾಪ ಅವ್ರಿಗೆ ಒಂದು ಚಿಕ್ಕ ಇದಾಗಿ ಇವತ್ತೇ ಹೊರಗಡೆ ಬಂದಿದ್ದಾರೆ. ಅವ್ರು ಬೇಗ ಗುಣಮುಖರಾಗಿ ನಮ್ಮ ಫೀಲ್ಡಿಗೆ ಬರಲಿ ಅನ್ನೋದು ಆಸೆ. ವುಂಡೆಡ್ ಸೋಲ್ಜರ್ ಆಗಿದ್ದರು ಪಾಪ. ಸೊ ಹೀಗೆ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇನ್ನೇನಿದ್ರು ನಿಮ್ಮ ಮುಂದೆ ಸಿನಿಮಾ ತರೋದೇ ನಮ್ಮ ಕರ್ತವ್ಯ. ಎಲ್ಲ ಕೆಲಸಗಳು ಮುಗಿಸೋಕ್ಕೆ ನಮಗೆ 3 ತಿಂಗಳು ಬೇಕು. ಇನ್ನು ಮಿಕ್ಕಿದ್ದೆಲ್ಲ ವಿಜಯಣ್ಣ ಹೇಳ್ತಾರೆ. ಎಲ್ಲ ಹೇಳಿದ್ದಾರೆ ಅವರು, ನಾನೇನು ಕೇಳೋದಿಲ್ಲ. ಒಂದು ಹೊಸ ಆಲೋಚನೆ, ಒಂದು ಸಿನಿಮಾ ಮಾಡಿದ್ದೀವಿ. ನನಗೆ ಒರಿಯರ್ದೊರಿಯ ಸಲಿಗೆ ಯಾವ ರೀತಿಯ ಪ್ರೋತ್ಸಾಹ ಕೊಟ್ಟಿರಿ ಆ ಥರದ ಪ್ರೋತ್ಸಾಹವನ್ನು ನಾನು ನಿಮ್ಮಿಂದ ನಿರೀಕ್ಷಿಸ್ತೇನೆ ಅಷ್ಟೇ. ಒಂದು ವಿಭಿನ್ನ ರೀತಿಯ ಸಿನಿಮಾ ಆಗಿದೆ. ಪಡೀಲ್ ಅವರದ್ದು ಒಂದು ವಿಭಿನ್ನ ಪಾತ್ರ, ಇದರಲ್ಲಿ ಒಂದು ಗಂಭೀರವಾದ ಪಾತ್ರ ಮಾಡಿದ್ದಾರೆ. ಎಲ್ಲರದ್ದು ಪಾತ್ರಗಳು ಚೆನ್ನಾಗಿವೆ. ತುಳು ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವನ್ನು ಈ ಸಿನಿಮಾದ ಮೂಲಕ ಸರ್ SV ರಾಜನ್ ಸಿಂಗ್ ಬಾಬು ಕೊಡ್ತಾರೆ ಹೇಳುವಂಥ ಭರವಸೆ ನನಗಿದೆ. ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ತುಳು ಚಿತ್ರರಂಗದ ಒಂದು ಮೈಲುಗಲ್ಲಾಗಬೇಕು ಹೇಳುವಂಥದ್ದು ನಮ್ಮ ಆಸೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಷ್ಟೇ. ಮತ್ತು ನೀವು ಕೇಳಬೇಕು, ನಾವು ಹೇಳ್ತೀವಿ. ಹೌದು. ತಮಿಳು, ತೆಲುಗು, ಹಿಂದಿ 3ರಲ್ಲೂ ಮಾಡ್ತೀವಿ. ಕೇರಳಗೂ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಇಂಗ್ಲೀಷ್ಗೂ ಡಬ್ ಮಾಡೋಣ ಅಂತೀವಿ. ಇದನ್ನೇ ದಿಗ್ಗಜರ ಪಾತಿರುವಾಗ ಪಾತಿಲ್ಲ ದಯಬನ್ನಾಗ ಒಂದೊಂದು ಯಾನೊಂದು ವೆಯ್ಟಿಂಗ್ ಮಲ್ಪನ ಸಿನಿಮಾನೆ ಎನ್ನತ್ತ ಕಾರ್ ಇಂಜೂರು ಆದಿತ್ತನಲ್ಲ ನೈಟ್ ಒಂಜಿ ಕ್ಯಾರೆಕ್ಟರ್ಲೆನ್ನ ಅಂಚಿನನೆ ಒಂಜಿ ಕಂಬ್ಲಾಡು ಒಂಜಿ ಬಲ್ತದೆ ಅನ್ನ ಕಾರ್ ಪೊಲಿದುಪ್ಪುಂಡು ಐದು ಒಕ್ಕದ ಅನ್ನ ಕತೆ ಸ್ಟಾರ್ಟ್ ಆಪುಂಡು ಬೊಕೊಂಜಿ ಬನ್ನಾಗ ಒಂಜಿ ಮಲ್ಲ ಲೆಜೆಂಡ್ ನಮ್ಮ ಒಂಜಿ ತುಳು ಚಿತ್ರರಂಗಕ್ಕೆ ಬೈದಿನ ಒಂಜಿ ಸಂತೋಷದ ವಿಷಯ. ರಾಜನ್ ಸಿಂಗ್ ಬಾಬು ಅವತ್ತು ಸಿನಿಮಾನು ಮಾತ್ರ ಕೊಡ್ತಿನಾರು ದಯಬನ್ನಾಗ ಈಗಲೇ ಗೊತ್ತುಂಡು ಇಂಚಿನ ಸಿನಿಮಾನು ಮಾತ್ರ ಕೊಡ್ತೀನಿ ಒಂಜಿ ಮಾ ದಿಗ್ಗಜಿ ನಿರ್ದೇಶಕರು ಬೊಕ್ಕ ವಿಜಯನ್ ನನಗೆ ಗೊತ್ತು ಈಗ ಬದಲಾವಣೆಗೆ ಮಸ್ತಾರು ಪ್ರಯತ್ನ ಬರ್ಪುನಾರು ಡೈಲಾಗ್ಸ್ ಅವಡು ಆ ಒಂಜಿ ಆಯ್ತಾ ಚಿಂತನೆ ಮನ್ಪುನ ಒಂಜಿ ಕೆಪಾಸಿಟಿ ಇತ್ತಿನಾರು ವಿಜಯ್ ಕುಮಾರ್ ಕೊಡೆಲ್ ಬೈಲ್ರು ಇಂಕ್ಲೆಲ್ಲ ಪವರ್ಫುಲ್ ಡೈಲಾಗ್ಸ್ ಮಾತ್ರ ಬರೀತೀರು ಬೊಕ್ಕ ಇಂಕಲ್ನ ಗುರುವೆ ಪಾಡ್ದಿನ ಫೇಮಸ್ ನಿಕ್ಲೆಗಿತ್ತೆ ಗೊತ್ತುಪ್ಪು ಸ್ವರಾ ಶೆಟ್ರು ಶೋಧತ್ತು ಗುಳಿಗಡ್ಡೆ ಅವತ್ತು ಪ್ರದರ್ಶನ ಮಾಡ್ತಿದ್ದೆ ಜನಕಲ್ನ ಮನ ಗೆದ್ದಿನಾರು ಬೊಕ್ಕ ಕಂಬಳದ ರೀತಿ ಇಂಕಲ್ನ ರಿಯಲ್ ಹೀರೋ ಶ್ರೀನಿವಾಸ್ ಗೌಡ್ರು
ಬೊಕ ಟೆಕ್ನಿಷಿಯನ್ಸ್ ಬೊಕ ನೆತ್ತ ಸೆಟ್ಟಿಂಗ್ಸ್ ಎಂಗ್ಲ ತೋರ್ನೇರು ಮಾತ ರೀತಿ ಇಡ್ಲ ಈಗ ಎಂಗಲ ಗಿರಿ MS ಗಿರಿ ಬಣ್ಣಗ ನಿಕ್ಲು ಒಂಜಿ ಟೈಮ್ ಎಂಜಿನ ಸಿನಿಮಾ ಕೊಡ್ತಿನಾರು ಕನ್ನಡ ಚಿತ್ರರಂಗಗೆ ಅಂಚಿನ ಪೂರ ಟೆಕ್ನಿಷಿಯನ್ ನಕಲು ಮಲ್ಲ ಕೊರಿಯೋಗ್ರಾಫರ್ ನಕಲು ಮ್ಯೂಸಿಕ್ ಮಣಿಕಾಂತ್ ಕದ್ರಿ ನಮ್ಮ ಊರ್ದಾರಿ ಒಂಜಿ ಈ ಇನ್ನೊಂದು ಸಿನಿಮಾ ಎಂಜಿನ ಬಣ್ಣಗ ಒಂಜಿ ಬೇತ ಚಿಂತನೆದ ಸಿನಿಮಾ ಜಾನಪದ ಒರಿಪದು ನಮ್ಮ ನಾಡದ ಜಾನಪದನ ಒರಿಪದು ಒಂಜಿ ಮನೋರಂಜನೆ ಕೊರ್ಪದು ನನ್ನದ ಪೀಳಿಗೆಗೆ ಕಂಬಳ ಪಂಡ ದಾದ ಅಂದು ತೆರಿಪೋನೊಂಜಿನ ಸಿನಿಮಾ ಪಂಡ ತಪ್ಪ ಒಂದು ಯಾಪನ್ನಾಗ ಎಂತ ಪೂರ ಸಿಗರೇಟಿಂಗ್ಳು ಬಿಡುಪೂಜ ನೀನು ತೂಲೆ ಒಂಜಿ ವಿಭಿನ್ನ ರೀತಿಯ ಸಿನಿಮಾ ಅಂದು ಅನ್ಪಂಡ್ರೆ ಅದು ಖುಷಿ ಪಡೆ ಒಂದು ಎಂಕ್ಲೊಂಜಿ ಅವಕಾಶ ದಿಕ್ಕಿನಕ್ಕೆ ನಿಕ್ಲಿದ್ರು ಸುಮಾರು ಸಮಯ ಹಿಡಿದು ಬೇಕಾರೆ ನಾನು ಒಂಜೆರಡು ತಿಂಗಳು ಟೈಂಕ್ ಕೂಲ್ನ ಪರಿಸ್ಥಿತಿ ಇಜ್ಜಿ ಈಜನ್ನೇ ಬಂದಿರೋ ಬಲ್ಲೆ ಕಾರ್ಕಡ ಬಿಡುವೆ ಅಂತ ಕೊಂಟದ್ದು ಈ ಕ್ಯಾರೆಕ್ಟರ್ ತನ್ನೇ ಪತ್ತೊಂದು ಬರ್ತೇನೆ ಇಂಚಿನಿಲ್ಲ ಕ್ಯಾರೆಕ್ಟರ್ ಲೈಟ್ಲ ಒಂಜಿ ಎಂಕ್ಲೆ ಸಪೋರ್ಟ್ ಮಾಡ್ಬಿಡ ದಯಪನ್ನಾಗ ಇಂಚಿನ ಸಿನಿಮಾಗೆ ನಮ್ಮ ನಿಖಲ್ನ ಮಸ್ತ್ ಎಂಕ್ಲೆ ಸಹಕಾರ ಬೋಡು ದಯಪನ್ನಾಗ ಒಂದೊಂದು ಸಿನಿಮಾ ಬೇತೆ ರೀತಿದೆ ನಮ್ಮ ಸ್ವಲ್ಪ ಸೌತ್ ಕನ್ನಡ ಜಾಸ್ತಿ ನಮ್ಮ ಲೈಕ್ ಮಲ್ಪನು ಮನೋರಂಜನೆ ತೆಲಿಕೆ ಇನ್ನು ತೆಲಿಕೆ ಅತ್ತು ಒಂದೊಂದು ತೆಲಿಕೆದೊಟ್ಟಿಗೆ ಒಂಜಿ ಬೇತೆ ಟೈಪ್ ಒಂದು ಸಿನಿಮಾ ಒಂಜಿ ಅವು ಏನು ಬನ್ಪುಜಿ ನಿಖಲು ಪ್ರತಿ ಒಕ್ಕ ತೂಲೆ ಆಯ್ತಾ ಶಾರ್ಟ್ಸ್ ಆಡು ಆಯ್ತಾ ಬಂಗ ಆಡು ಆಯ್ತಾ ಡೆಡಿಕೇಶನ್ ಏತ್ ಕಷ್ಟ ಬೈದಿರ ಬಂದಾಗ ಅವು ಏತ್ ಒಂಜಿ ವರ್ಷ ಕರಿಯೊಂದು ಬತ್ತಂಡು ರಿಲೀಸ್ ಆನಾಗಿತ್ತೆ 2 ವರ್ಷ ಮುಟ್ಟ ಆಪುಣ ನಿಂಗ್ಲೆ ಬೋಡಿಗೆ ಆತನು ನೆತ್ತ ಬಕ್ಕೊಂಜಿ ಎಂಗ್ಲ ಅರುಣ್ ರೈಕುಲು ನಿಗ ಕಾಸುಗದಲ್ಲ ತೊಂದರೆಲ್ಲ ಮಲ್ತದ ಜೀರು ಮಸ್ತ್ ಕಲಾವಿದರು ಪೂರ್ಣ ತೂತೇರು ಇದು ನಂಗೊಂದು ಸಕ್ಸಸ್ ಆಡು ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಕೋಟ್ಲಲ್ಲಿ ಇದ್ದೇರು ಬಾರಿ ಪುಣೆತೇರು ನಿಕ್ಲೆ ಬೋಡದು ಅದು ನೆತ್ತೊಂಜಿ ವಿಭಿನ್ನ ರೀತಿಗೆ ನಿಕ್ಲ ವಿಭಿನ್ನ ರೀತಿಯ ಪ್ರಚಾರ ಎಂಕ್ಲೆ ಬೋಡು ಅವು ಎಂಕುಲು ನಾಟೊಂದುಲ್ಲ ನಿಕ್ಲ ಮತ್ತು ನಿರ್ಮಾಪಕರನ್ನ ಒಂಜಿ ಶುರುತ ಸಿನಿಮಾಗೆ ಜೀಟಿಗೆ ರಾಷ್ಟ್ರ ಪ್ರಶಸ್ತಿ ಅದನ್ನ 2ನೇ ಸಿನಿಮಾ ಶ್ರೀನಿವಾಸ್ ಗೌಡ ಅವರಂತರ ಸೈಲೆಂಟ್ ಆರು ಪಾತ್ರ ನಂಗೆ ಒಂಜೆ ಗಿಡಪ್ಪನಾಗ ಮೊಡೆ ಅಂತ ಬಂದಿನ ಮಾತ್ರ ಮಕ್ಕ ನೆಟ್ಟು ಡೈಲಾಗ್ ಮಾತಾಡಿದೆ ಡೈಲಾಗ್ ಒನ್ ಟೇಕ್ ಮಾತ್ರ ಫಸ್ಟ್ ಕ್ಲಾಸಾಗಿ ಒಂದು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಥರನೇ ಮಾಡೋದು ನಮಗೆಲ್ಲೂ ಕಷ್ಟನೇ ಆಗಲಿಲ್ಲ ಅವರು ಓಟಗಾರ ಕಂಬಳ ಹೀರೋನ ಎದುರು ಆರಲ್ಲೊಂದು ಹೀರೋ ಹೆಂಗ ಸ್ವರಾಜ್ 2 ಫ್ಯಾಮಿಲಿ ಕೋಣಗಳಿಗೆ ಒಂದು ಕವರು ಒಂದು ಕಿವರು ಕಾಂತಾರಡು ಗುರುವೆ ಆಗುತ್ತಿರ್ತಾರೆ ಶೋಧಿತ ಗುಡಿಗಡೆ ಗುಡಿಗೆ ಆಗುತ್ತಿರ್ತಾರೆ ಒಂದೊಂದು ವಿಭಿನ್ನವಾದ ಪಾತ್ರ ನೆಟ್ಟು ವೇಣು ಪಂಪಿನ ಪುದರು ಸರ್ ಪನ್ಲಕ್ಕನೇ 2 ಫ್ಯಾಮಿಲಿಗೆ ಒರಿ ಒಂದು ಓಟಗಾರೆ ಒಂದು ಸೈಡ್ ಯಾನು ಒಂದು ಸೈಡ್ ಶ್ರೀನಿವಾಸ್ ಗೌಡ ಆರು ರಿಯಲ್ ಓಟಗಾರ ಯಾನು ಒಂದು ಡನ್ ಓಟಗಾರ ಬಟ್ ಮಸ್ತ್ ಟ್ರೈನ್ ಮಾಡ್ತಿದ್ದೀರಿ ನಾನು ಇದು ಮಸ್ತ್ ಖುಷಿ ಆಗುಂಡು ಏನ ಲೈಫ್ ಒಂಜೊಂಜಿ ವಿಷಯಲ್ಲಿ ಮಂತೊಂದು ಬರೋದಿಲ್ಲ ಇಂಕೊಂಚು ಕೋಲ ದೈವದ ವಿಷಯ ಮಸ್ತ್ ಆಸಕ್ತಿ ಇತ್ತು ಅಂಚದು ದೈವದ ಕಾಂತಾರಡು ದೈವದ ದಾದಿತ್ತು ಪೂರ ಮನ್ಪರ ಒಂಜಿ ತುಳುನಾಡದ ಒಂಜಿ ವಿಷಯ ಅವಲಂಬ ಮನ್ಪರ ತಿಕ್ಕಲು ಇದಿತ್ತೆ ಕಂಬ್ಲಡ್ಲ ಒಂಜಿ ಎರುಗಿಡಪ್ಪನ ವಿಷಯ ನಮ್ಮ ಕಂಬ್ಲಡ್ ಕುಲೊಂದು ತೂನಾಗ ನಮಕ ಏತು ಶೋಕು ಎರುಕುಲು ಗಿಡ ತೊಂದಿಲ್ಲ ಬಲಿಪೇರು ಬಂದ ಇಟ್ಟು ಪುನಃ ಬಂಗ ಆ ಎರುಕುಲಿನ ಸಾಂಕುನ ರೀತಿ ಹಾಕಿ ಉಪ್ಪುನ ಅಟ್ಯಾಚ್ಮೆಂಟ್ ಬಾಂಡಿಂಗ್ ಅವಡೆ ಪೋಯ್ ಬಕ್ಕನೆ ಗೊತ್ತಾಪಿನಿ ಮಸ್ತ್ ವಿಷಯಗಳನ್ನು ತೆರೆಯುಂಡೆ ಇಂಕುಲು ಆ ಎರುತ ಬಗ್ಗೆ ಅವಡು ಎರುನು ಸಾಂಕುನಕಲಿನ ಬಗ್ಗೆ ಅವಡು ಗಿಡಪ್ಪನಕಲಿನ ಬಗ್ಗೆ ಅವಡು ಸೊ ಒಂದು ಸಿನಿಮಾ ಎಂಕಲ್ ಲೈಫ್ ಒಂದು ಎಕ್ಸ್ಪೀರಿಯನ್ಸ್ ಈ ಸಿನಿಮಾದ ಆದಪ್ಪುಣದಾದ ನನ್ನ ಜನಕ್ಕೂ ತೂದವೆ ಮನ್ಪುಣಂಚಿನ ಬಟ್ ಎಂಕಲ್ನ ಈ ಲೈಫ್ ಎಕ್ಸ್ಪೀರಿಯನ್ಸ್ ಮಲ್ಲ ಅದೊಂದು ನೆಟ್ಟು ಬೊಕ ಪನ್ಲಕ್ಕನೆ ಫಸ್ಟ್ ಟೈಮ್ ಒಂಜಿ ಮಲ್ಲ ಲೆಜೆಂಡ್ ಡೈರೆಕ್ಟರ್ ನೊಟ್ಟಿಗೆ ವರ್ಕ್ ಮನ್ಪುನ ಒಂಜಿ ಮಲ್ಲ ಅವಕಾಶ ಎಂಕ ತಿಕ್ಕಂಡು ಫಸ್ಟ್ ಟೈಮ್ ಒಂಜಿ ಲಾಂಚ್ ಆಪಿಲ ಕಾಂಡು ಐದು ಬೊಕ್ಕ ಪ್ಯಾನ್ ಇಂಡಿಯಾ ಆಪಿನ ಕೂಡ ಒಂಜಿ ಎಂಕ ಮಸ್ತ್ ಖುಷಿ ಕಾಂತಾರ ಆಂಡ್ ಕೂಡ ಸೆಕೆಂಡ್ ಮುಂದೆ ಒಂಜಿ ಪ್ಯಾನ್ ಇಂಡಿಯಾ ಮಲ್ಲ ಖುಷಿದ ವಿಷಯ ಅಂಚನೆ ನೆಟ್ಟು ಕೂಡ ಏನ ಗಾಡ್ ಫಾದರ್ ಏನ ವಿಜಯನ ಫುಲ್ ಸಂಭಾಷಣೆ ಅಂಚನೆ ಸ್ಕ್ರೀನ್ ಪ್ಲೇ ಪೂರ ಮಾಡ್ತಿದ್ದೀರಿ ಡೈಲಾಗ್ ಪೂರ ಭಾರಿ ಇಡ್ಡು ನೆಟ್ಟು ಸೊ ಒಂದು ತುಳು ಸಿನಿಮಾ ರಂಗಾಡು ವಿಜಯನೆ ಪನ್ಲಕ್ಕನೆ ಒಂದು ವಿಭಿನ್ನ ಪ್ರಯತ್ನ ಖಂಡಿತವಾದ ಎಂಕುಲು ಕಾಂತಾರ ಬರೋದು ಮನೆಗೆ ಪುದರ್ ಬಂದಿತ್ತು ಇದು ತುಳುತ್ತ KGF ಬಂದು ದಯಪಂಡ ಆತ ಜನ ದಿನಾಲ ಸೆಟ್ಟಡ್ ಆತ ಜನ ಜೂನಿಯರ್ ಆರ್ಟಿಸ್ಟ್ ನಕಲು ಆತ ಟೆಕ್ನಿಷಿಯನ್ಸ್ ಅಕಲು ವರ್ಕ್ ಬಂದು ಇತ್ತು ಒಂದು ತುಳು ಸಿನಿಮಾ ಬಂದಿತ್ತಂಡ ಅವು ಬಿರ್ದುದ ಕಂಬಳನೆ ದಯಪಂಡ ದಿನಾಲ ಆತ ಜನ ಮೂಲ ಸೆಟ್ಟಡ್ ಇತ್ತೇರಿ ಎಂಕುಲ ಭಾರಿ ಅದ್ದೂರಿಡು ಒಂಜಿ ಏರ್ ಪ್ರೊಡಕ್ಷನ್ ಅಂಡರ್ ಈ ಸಿನಿಮಾ ಬರೋದು ಸೊ ನೆಕ್ ಮಣಿಕಾಂತ್ ಕದ್ರಿ ಸರ್ನ ಭಾರಿ ಬ್ಯೂಟಿಫುಲ್ ಒಂಜಿ ಮ್ಯೂಸಿಕ್ ಕಂಪೋಸಿಷನ್ ಆಗ್ತದೆ ಪದ್ಯಲು ಪೂರ ಮಸ್ತ್ ಶೋಕ್ ಉಂಟು ಆ ಪದ್ಯನ ಮನಮಲ್ಲ ಸಿಂಗರ್ಸ್ ನಕಲು ಪನ್ನೊಂದಿಲ್ಲ ಖಂಡಿತವಿಲ್ಲ ನಿಕ್ಲಿಗೆ ಪದ್ಯಲು ಮಸ್ತ್ ಇಷ್ಟ ಅವು ಐಕ್ ಮದನರಿನ್ ಮೇಡಮ್ ಅಕಲ್ನ ಒಂಜಿ ಬ್ಯೂಟಿಫುಲ್ ಕೊರಿಯೋಗ್ರಾಫಿಲ್ ಉಂಟು ಅಂಚನೆ ಗಿರಿ ಸರ್ ಕ್ಯಾಮರಾಮ್ಯಾನ್ ಆಗಿಲ್ಲ ನೆಟ್ಟು ರಾಜೇಶ್ ಕುಲ್ಲ ಸರ್ ಐಕ್ ಪ್ರೊಡಕ್ಷನ್ ಪೂರ ತೊಗೊಂಡಿಲ್ಲ ಸೊ ಯಾನ್ ಮೇರನ ಶಿಷ್ಯ ಆಯ್ತು ಹೆಂಗೆ ಪುದರ್ ಕರ್ಣೆ ಬಂದ ಸಿನಿಮಾಡು ನನ್ನ ಶಿಷ್ಯನ ಒಂದು ರೋಲ್ ಮಾಡ್ತದೆ ಸೊ ಫಸ್ಟ್ ಟೈಮ್ ಸ್ಪೆಲ್ ಸರ್ ನೊಟ್ಟಿಗೆ ಹೆಂಗೆ ಒಂಜಿ ಕಾಂಬಿನೇಷನ್ ತಿಕ್ಕಿನಿ ಅಂಚಿನ ಆತ ಬಾಂಡಿಂಗ್ ಇದೆ ಕಾಂಬಿನೇಷನ್ ಸೊ ಸೆಟ್ಟರ್ಡೆ ಹೆಂಗೆ ಮಸ್ತ್ ಎಂಜಾಯ್ ಮಾಡ್ತದ ಖುಷಿದ ವಿಷಯ ಮಸ್ತ್ ಮೆಮೊರೀಸ್ ಉಂಡು ಸಿನಿಮಾ ನನ್ನ ಬಂದಾಗ ಅಕುಲ್ ಪನ್ಲಕ್ಕನ ಒಂದು ವಿಭಿನ್ನವಾಯಿನ ಒಂಜಿ ಡಿಫ್ರೆಂಟ್ ಆಯ್ನ ಒಂಜಿ ಪ್ರಮೋಷನ್ ನಿಖುಲ್ ಕೊಡ್ದು ಜನಕ್ಕಲು ಸಿನಿಮಾದಲ್ಲಿ ಬರ್ಪವಲಕ್ಕ ನಿಖುಲ್ ಮನ್ಪೋಡು ಖಂಡಿತವಾದ್ಲು ಒಂದು ದಯಪಂಡ ತುಳುನಾಡ್ದು ಒಂಜಿ ಕಲ್ಚರ್ ಒಂದು ಜನಕ್ಲಿಗೆ
ಮುಲ್ಪದ ಜನಕ್ಕೆ ಗತ್ತು ದೇಶ ವಿದೇಶಡು ಪುನಃ ಪ್ರತಿಯೊರಿಯಾಗಲೂ ಕಂಬಳ ಬಣ್ಣ ದಾದ ಬಂದು ತೆರಿಪವನ ಮುಟ್ಟ ನಿಖಲವೇನು ಭಾರಿ ಪೊರ್ಲುದ ಸಿನಿಮಾ ದಯಪಂಡ ಒಂದು ಶೂಟಿಂಗ್ ಅವ್ರದುಂಬೆ ಒಂಜಿ ವರ್ಷ ಮುಟ್ಟ ನೆತ್ತ ಪಿರಾಡ್ದು ಪೋತಿರ್ ದಯಪಂಡ ಈ ಎರ್ಲೆನ್ ತಾಂಕು ನೆಂಚ ಐತ ಆರೈಕೆ ಎಂಚ ಒಂಜಿ ದೈವಾರಾಧನೆ ಎಂಚ ಅಂಚ ಬೊಕ್ಕ ಇಲ್ಲದಕ್ಕಿಲ್ಲ ಬೊಕ್ಕ ಕಮಲದಲ್ಪದ ಪರಿಸ್ಥಿತಿ ಪೂರ ಎಂಚಪ್ಪುನು ಇಂದೆನ್ ಪೂರ ತೆರಿದಾದ ಈ ಬಿರ್ದುದ ಕಮಲ ಪಂಪಿನ ಒಂದು ಶೂಟಿಂಗ್ ಮಲ್ದೇರು ಮಸ್ತ್ ಶೋಕ್ಲಾತನ್ ಮಸ್ತ್ ಪೊರ್ಲುಲಾತಂದು ಇವು ಕೆಲವು ಈ ನೆಟ್ ಎಡ್ಡೆ ಕತೆ ಕುಲ್ಪುರಲ್ಲ ಪಂಡ ದುಮ್ಮದ ಆಯ್ನಲ ಆತಂದು ಇತ್ತೆ ನಡತೊಂದು ಇತ್ತಿನ ಒಂಜಿ ಪಿಕ್ಚರ್ದ ಶೂಟಿಂಗ್ಲದೇ ಇದೇರು ಪಂಡ ಈ ಕಮ್ಲೋಡು ಎಂಚಿನ ಪೂರ ಆಪುಂಡು ಅವೇನು ಪೂರ ತೆರಿಪ ಇದ್ದಾರೆ ಈ ಸಿನಿಮಾಡು ಎಡ್ಡೆ ಆತಂದು ಈ ಸಿನಿಮಾ ಬೊಕ್ಕ ಈ ನಂಗೆ ಶೂಟಿಂಗ್ದ ಆತ ಬಗ್ಗೆ ಗೊತ್ತಿಜ್ಜಿ ನಮ್ಮನ್ನ ಹಿರಿಯರ್ ನಕಲು ಮಸ್ತ್ ನೆಕ್ಕೆ ಸಪೋರ್ಟ್ ಮಾಡ್ತಾರೆ ಅಕ್ಲಿಗೆ ಪೂರೆ ಮಾತಾರೆಗ್ಲ ಧನ್ಯವಾದ ಸುವರ್ಣದವರು ಮಾತಾಡಿ ಸುವರ್ಣ ಮೊದಲೇ ಹಳೆ 50 ವರ್ಷ ಮೊದಲಿನ ಕೋಟಿ ಚೆನ್ನೈದು ಆರ್ಟ್ ಡೈರೆಕ್ಟರ್. ಈಗ ಈ ಸಿನಿಮಾಕ್ಕೆ ಇವ್ರ ಮಗ ಆರ್ಟ್ ಡೈರೆಕ್ಟರ್. ಬಹುಶಃ ತುಳುಟು ಪೌರಾಣಿಕ ಸಿನಿಮಲ್ಲ ಬೈತಂದು ಸಾಮಾಜಿಕ ಸಿನಿಮಲ್ಲ ಬೈತಂದು ಅಂಡ ಒಂದೊಂಜಿ ವಿಭಿನ್ನವಾಯಿನ ಸಿನಿಮಾ ದಯಪನ್ನಗ ನಿಟ್ಟು ದುಮ್ಮದ ಕಥೆಲ ಉಂಡು ಇತ್ತದ ಕಥೆಲ ಉಂಡು ದೈವ ಆರಾಧನೆ ಅವಾರ್ಡ್ ಬೊಕ್ಕ ಜಾನಪದ ಸಂಸ್ಕೃತಿಲ ಅವಾರ್ಡ್ ಒಂದಿನ ಮಾತ ಒಟ್ಟು ಕೂಡದು ಮಲ್ದಿನ ಒಂದೊಂಜಿ ಹೊಸ ನಮೂನೆದ ಸಿನಿಮಾ. ಬಹುಶಃ ಇಂಗನ ಡೈರೆಕ್ಟ್ರ್ ನೆತ್ತ ಪಿರಾವಡ್ದು ಎಂಕುಲು ಬರಡು ದುಂಬೆ ಒಂಜಿ ವರ್ಷದ ದುಂಬೆ ಬೆಂತೀರು ಎಂಕಲಿಗೆ ಆಯ್ತ ಬಗ್ಗೆ ಮಾರ್ಗದರ್ಶನ ಕೊಡ್ತೀರಿ ಅಂಚ ಆಯ್ತ ಪಿರಾವಡು ಎಂಕುಲು ಪೋತ ಅರ್ನ ಮಾರ್ಗದರ್ಶನ ಇರ್ತೀವಿ ಬೊಕ್ಕ ವಿಜಯಣ್ಣೆ ಎಂಕಲ ಬೆರಿಸಾಯನ ಇರ್ತೀರಿ ಓ ಎಂಚ ಬರಡು ಎಂತ ಕಲಾ ನಿರ್ದೇಶನ ಎಂಚ ಒಪ್ಪೋಡು ಆಯ್ತ ಬಗ್ಗೆಲ್ಲ ಎಂಕಲಿಗೆ ಆಕಲ್ನ ಮಾರ್ಗದರ್ಶನ ಒಂದಿನ ಮಲ್ದ ಒಂಜಿ ನಮ್ಮ ತುಳುನಾಡ್ದ ಜಾನಪದ ಸಂಸ್ಕೃತಿಯನ್ನು ತೈಪೋನಂಚಿನ ಬೇಲೇನು ಎಂಕುಲು ನೆಟ್ಟು ಮಲ್ದ ಅಂಚೆ ಅದು ಒಂದು ಎಡ್ಡೆ ಸಿನಿಮಾ ಅದು ಮೂಡು ಬರ್ಪುಡು ಎಂಕುಲು ನೆತ್ತ ಪಿರೋಡು ಬೆಂತ ದಯಮಲ್ತದ ನಿಕುಲು ನೆಕ್ಕು ಪೂರ್ಣ ಸಹಕಾರ ಕೊಡ್ದು ಹೆಚ್ಚಿನ ಪ್ರಚಾರನು ಕೊಡ್ದು ಮಾತೆಲ್ಲ ಥಿಯೇಟರ್ ಬತ್ತು ತೂಪಿ ಲೆಕ್ಕ ನಿಕುಲು ಎಂಕಲೆಗೆ ಸಹಕಾರ ಕೊಡು ಬಂದು ಕೇನು ಒಂದು ಸಾಂಗ್ ಮಂಗ್ಲಿ ಬಂದ್ಪೇರು ನೆತ್ತ ಒಂಜಿ ಶೂಟ್ ಆತಂಡ ವಾಯ್ಸ್ ಮಿಕ್ಸ್ ಆಯ್ರು ಡಿಫ್ರೆಂಟ್ ಡ್ಯಾನಿ ಬಕ್ಕ ಮಾಸ್ ಮಾದ ಫೈಟ್ ಕಂಪೋಸ್ ಮಾಡಿದಾರೆ ಎಡಿಟಿಂಗ್ ಬತ್ತು ಶ್ರೀನಿವಾಸ್ ಬಾಬು ಜೋಗಯ್ಯ ಪುರ ಮಾಡಿದಾರೆ ನಮ್ಮ ತುಳುತ ಹೆಚ್ಚಿನ ಸಿನಿಮಾ ಮಾಡಿದ್ದಾರೆ ಒರಿಯದರ ಸಲ ಮದಿಮೆ ಪುರ ಆರೆ ಮಾಡಿದ್ದಾರೆ. ಧನ್ಯವಾದ ಎಲ್ರಿಗೂ ಸರ್ ಎಲ್ಲರಿಗೂ ಧನ್ಯವಾದ.